ಮಂಜೇಶ್ವರ ತಾಲೂಕಿನಲ್ಲಿ ವಸ್ತ್ರ ವ್ಯಾಪಾರ ರಂಗದಲ್ಲಿ ಹೊಸ ಛಾಪು ಮೂಡಿಸುವ ಹಿನ್ನೆಲೆ ಮಂಜೇಶ್ವರ ರೈಲ್ವೆ ನಿಲ್ದಾಣ ರಸ್ತೆಯಲ್ಲಿರುವ ಡಿವೈನ್ ಪ್ಲಾಜಾದಲ್ಲಿ ಮಹಿಳೆಯರಿಗಾಗಿ ಸುಸಜ್ಜಿತ ಹೊಸ ವಿನ್ಯಾಸದ ವಸ್ತ್ರ ಮಳಿಗೆ ಪ್ಲಾಜಾ ಫ್ಯಾಷನ್ ಶುಭಾರಂಭಗೊಂಡಿದೆ. ಉದ್ಯಾವರ ಸಾವಿರ ಜಮಾಹತ್ ಮುದರ್ರಿಸ್ ಬಿಎನ್ ಅಬ್ದುಲ್ ಖಾದರ್ ಮದನಿಯವರು ರಿಬ್ಬನ್ ಕತ್ತರಿಸುವ ಮೂಲಕ ಪ್ಲಾಜಾ ಫ್ಯಾಷನ್ ವಸ್ತ್ರ ಮಳಿಗೆಯನ್ನು ಉದ್ಘಾಟಿಸಿದರು. ಬಳಿಕ ಪ್ರಾರ್ಥನೆ ನೆರವೇರಿಸಿ ನೂತನವಾಗಿ ಶುಭಾರಂಭಗೊಂಡ ವಸ್ತ್ರ ಮಳಿಗೆ ಸರ್ವಶಕ್ತನಾದ ಅಲ್ಲಾಹು ಶುಭವನ್ನು ನೀಡಿ ಅನುಗ್ರಹಿಸಲಿ ಎಂಬುದಾಗಿ ಶುಭ ಹಾರೈಸಿದರು. وتطهرنا بها من جميع السيئات وتغفر لنا بها وتقضي لنا بها جميع الحاجات وترفعنا بها عندك على الدرجات وتبلغنا بها أقصى الغايات من جميع الخيرات في الحياة وبعد الممات. اللهم وصل وثواب ما قرأناه من القرآن. ಈ ವಿಶಾಲವಾದ ವಸ್ತ್ರ ಮಳಿಗೆಯಲ್ಲಿ ಕೇವಲ ಮಹಿಳೆಯರಿಗಾಗಿ ಮಾತ್ರ ಶೇಖರಿಸಿರುವ ಹೊಸ ವಿನ್ಯಾಸದ ಉಡುಪುಗಳಾದ ಕುರ್ತೀಸ್, ಪ್ಲಾಜೋ ಸೆಟ್, ಲೆಗಿನ್ಸ್, ಶಾಲ್ಸ್, ಪ್ಲಾಜೋ, ಜೆಗ್ಗಿಂಗ್ಸ್, ಪ್ಯಾಂಟ್ಸ್, ಬಾಟಮ್ ವಿಯರ್, ಇನ್ನರ್ ವೇರ್ ಮೊದಲಾದ ಹಲವು ರೀತಿಯ ಹೊಸ ವಿನ್ಯಾಸಗಳ ಮಹಿಳೆಯರ ಉಡುಪುಗಳು ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಹೊಸ ಮಾಡೆಲ್ನ ವಸ್ತ್ರಗಳು ಇಲ್ಲಿಯ ವಿಶೇಷ ಆಕರ್ಷಣೆಯಾಗಿದೆ. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಮೀದ್ ಹೊಸಂಗಡಿ ಅವರಿಗೆ ಮುದರ್ರಿಸ್ ರವರು ಮೊದಲ ಮಾರಾಟ ನಡೆಸಿದರು. ಈ ವೇಳೆ ಎಸ್ಡಿಪಿಐ ಮಂಜೇಶ್ವರ ಪಂಚಾಯತ್ ಅಧ್ಯಕ್ಷ ಅಶ್ರಫ್ ಬಡಾಜಿಯವರು ಮಾತನಾಡಿ, ಮಂಜೇಶ್ವರಕ್ಕೆ ಇಂತಹ ವ್ಯಾಪಾರ ಕೇಂದ್ರಗಳು ಅವಶ್ಯಕವಾಗಿದೆ. ಪ್ರತಿಯೊಂದು ಉಡುಪುಗಳ ಅವಶ್ಯಕತೆಗೂ ಮಂಗಳೂರನ್ನ ಆಶ್ರಯಿಸ್ತಾ ಇರುವ ಮಂಜೇಶ್ವರದ ಜನತೆಗೆ ಇದೊಂದು ವರದಾನವಾಗಿದೆ ಎಂದರು. മഞ്ചേശ്വര നാട്ടുകാർക്ക് വളരെ സന്തോഷകരമാണ്. കാരണം ഇത് ഈ മഞ്ചേശ്വരത്തിൻ്റെ നാട്ടുകാർക്ക് ആവശ്യമാണ്. ഇങ്ങനെയുള്ള ഒരു സ്ഥാപനം ഇവിടെ വരേണ്ടത് തീർച്ചയായും അനിവാര്യമാണ്. ഒരു പെങ്ങന്മാർക്ക് ആവശ്യമുള്ള എല്ലാ സാധനങ്ങളും ഇവിടെ നിന്ന് ടോപ്പ് ഉള്ള മറ്റു എല്ലാ സാധനങ്ങളും ഇവിടെ നിന്നുള്ള നമുക്ക് ഷോപ്പ് കാണുമ്പോൾ തന്നെ ഒരുപാട് സന്തോഷമായി. ಮಂಜೇಶ್ವರ ಗ್ರಾಮ ಪಂಚಾಯತ್ 20ನೇ ವಾರ್ಡ್ ಸದಸ್ಯ ಅಬ್ದುಲ್ ರಹೀಂ ಮಾತನಾಡಿ, ನನ್ನ ವಾರ್ಡಿನವರಾದ ಇಬ್ಬರು ಗೆಳೆಯರ ಪಾಲುದಾರಿಕೆಯೊಂದಿಗೆ ಮಂಜೇಶ್ವರದ ಹೃದಯ ಭಾಗದಲ್ಲಿ ಆರಂಭಿಸಿರುವ ವ್ಯಾಪಾರ ಕೇಂದ್ರದ ಬಗ್ಗೆ ನನಗೆ ಹೆಮ್ಮೆಯಿದೆ. ಇನ್ನು ನಮ್ಮ ಮಂಜೇಶ್ವರ ಅಭಿವೃದ್ಧಿ ಹೊಂದಬೇಕಾಗಿದೆ. ಮಂಜೇಶ್ವರ ಪ್ರದೇಶದವರಿಗೆ ಇದೊಂದು ಕೊಡುಗೆಯಾಗಿದೆ ಅಂತ ಹೇಳಿ ಶುಭ ಹಾರೈಸಿದರು. ನಮ್ಮ ಮಂಜೇಶ್ವರದ ನನ್ನ 20ನೇ ವಾರ್ಡಿನ ಸ್ನೇಹಿತರು ಪ್ಲಾಜಾ ಫ್ಯಾಷನ್ ಅಂತ ಇದೊಂದು ಶಾಪು ಓಪನ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಊರಿನ ಎಲ್ಲ ಮಹಿಳೆಯರಿಗೆ ಎಲ್ಲ ಥರದ ಡ್ರೆಸ್ಗಳು, ಏನೆಲ್ಲ ಅಗತ್ಯ ವಸ್ತುಗಳು ಬೇಕೋ ಅದೆಲ್ಲ ಇಲ್ಲಿ ಸಿಗ್ಬೋದು. ಒಳ್ಳೆ ರೀತಿಯಲ್ಲಿ, ಒಳ್ಳೆ ರೇಟಲ್ಲಿ, ಒಳ್ಳೆ ಪ್ರಾಡಕ್ಟ್ ಇಲ್ಲಿ ಕೊಡ್ತಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಆದ ಕಾರಣ ಇದು ನಮ್ಮ ಊರಿನ ಒಂದು ಅಗತ್ಯ ಅಂತ ಕಾಣ್ತದೆ. ಒಳ್ಳೆ ಮೆಟೀರಿಯಲು, ಒಳ್ಳೆ ಡ್ರೆಸ್ಸುಗಳನ್ನು ಮಹಿಳೆಯರು ಇಲ್ಲಿಂದ ಪಡ್ಕೊಂಡು ಸಂತೋಷ ಪಡಬಹುದು ಅಂತ ನನ್ನ ಒಂದು ಅನಿಸಿಕೆ. ಈ ವೇಳೆ ಪಾಲುದಾರರಾದ ತ್ವಾಹಾ ಮುಜಮಿಲ್ ತಂಗಲ್ ಹಾಗೂ ಇಬ್ರಾಹಿಂ ಫಯಾಜ್, ವಿವಿಧ ರಾಜಕೀಯ, ಸಾಮಾಜಿಕ ಹಾಗೂ ವಿವಿಧ ಸಂಘಟನೆಗಳ ನೇತಾರರು, ನಾಡಿನ ಗಣ್ಯರು ಸೇರಿದಂತೆ ಹಲವಾರು ಮಂದಿ ಈ ವೇಳೆ ಉಪಸ್ಥಿತರಿದ್ದರು. ಅಬ್ದುಲ್ ರಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.